ನಿಮ್ಮನ್ನು ಕಳಿಸಿ ಖುಷಿ ಬಂದಾಗಿ ರಿಪೋರ್ಟ್ ಕೊಡೋದಾದ್ರೆ ಆದ್ರೆ ಜೀವದ ಮೇಲೆ ಭಿಕ್ಷೆ ಬೇಡಿ ಹೋಗಿ ಜೀವದ ಮೇಲೆ ಆಟ ಮೈಗ್ರೇನ್ ಅಂತ ಹೇಳಿದ್ರು, ಟ್ಯಾಬ್ಲೆಟ್ ಕೊಟ್ಟರು, ಮನೆಯಲ್ಲಿ ಇದ್ಲು. ನಾನು ನಿನ್ನೆ ಕೆಲಸ ಆಗಿ ಬಂದ ಮೇಲೆ ಎಬ್ಬಿಸಿದೆ 5:45. ಎಂತ ಆಗ್ತದೆ ತಲೆನೋವಿಲ್ಲ, ವಾಮಿಟ್ ಬರ್ತದೆ ಅಂತ ಹೇಳಿ ವಾಮಿಟ್ ಮಾಡಿದ್ದು ಅಲ್ಲೇ ಕುತ್ಕೊಂಡ ಮೇಲೆ ಸೀದಾ ಮಿಷನ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಮಿಷನ್ ಹಾಸ್ಪಿಟಲ್ಗೆ ಕರ್ಕೊಂಡು ಟ್ಯಾಬ್ಲೆಟ್ ಕೊಟ್ಟರು, ಒಂದು ಇಂಜೆಕ್ಷನ್ ಕೊಟ್ಟರು. ಎಂತ ಕೇಳಿದ್ರು, ಇದು ನಿದ್ದೆದ ಇಂಜೆಕ್ಷನ್, ಅವಳಿಗೆ ಗ್ಯಾಸ್ಟ್ರಿಕ್ ಮತ್ತೆ ನಿದ್ದೆ ಕಮ್ಮಿ ಆಗಿದೆ, ನಿದ್ದೆದ ಇಂಜೆಕ್ಷನ್ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟರು. ಹೋದ್ಮೇಲೆ ಮನೆಗೆ ಕರ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ ಹೇಳಿದ್ರು, ಮನೆಗೆ ಕರ್ಕೊಂಡು ಹೋದೆ. ಮನೆಗೆ ಕರ್ಕೊಂಡು ಅವಳು ಎದ್ದ ಮೇಲೆ ಚಾ ತಿಂಡಿ ಕೊಟ್ಟು ಟ್ಯಾಬ್ಲೆಟ್ ಕೊಡಿ ಹೇಳಿದ್ರು. ನಾ 8:45 ಅವಳನ್ನು ಎಬ್ಬಿಸುವಾಗ ಏನು ರಿಯಾಕ್ಷನ್ ಇರಲಿಲ್ಲ. ಆದಮೇಲೆ ಇದು ಚುಮ್ತಿ ಇದು ಎಂತ ರಿಯಾಕ್ಷನ್ ಕೊಡಲಿಲ್ಲ, ಬಾಯಲ್ಲಿ ನೊರೆ ಬರ್ಲಿಕ್ಕೆ ಶುರು. ಮತ್ತೆ ಮಿಷನ್ ಹಾಸ್ಪಿಟಲ್ ಕರ್ಕೊಂಡು ಬಂದೆ. ಕೇಳಿದ್ರು ಡಾಕ್ಟರ್ ಹೀಗೆ ಅಂತ, ಅದು ನಾನು ಇಂಜೆಕ್ಷನ್ ಕೊಟ್ಟದಲ್ಲ, ಇನ್ನೊಂದು ಡಾಕ್ಟರ್ ಕೊಟ್ಟದ್ದು, ನಮ್ಮ ಹತ್ರ ಕೇಳಬೇಡಿ ಹೇಳಿ. ಈಗ ಇವಳ ಕಂಡೀಷನ್ ಹೇಗೆ ಉಂಟು ಅದು ಗ್ಯಾರಂಟಿ ಇಲ್ಲ ಹೇಳಿದ್ರು. ಹಾಗಾದ್ರೆ ಗ್ಯಾರಂಟಿ ಇಲ್ಲ ಅಂದರೆ ನೀವು ಕ್ರಿಟಿಕಲ್ ಹೇಳ್ಬೇಕಲ್ಲ. ಮತ್ತೆ ಅದು ಆದಷ್ಟು ಕರ್ಕೊಂಡು ಬರುವಾಗ ಡೆತ್ ಆಗಿದೆ ಹೇಳಿದ್ರು. ಡೆತ್ ಆಗಿದೆ ಹೇಳಿ ಏನಿಲ್ಲ ಸರ್. ಇವರು ಕೊರೋನಾ ಪಾಸಿಟಿವ್ ಹೇಳ್ತಾರಲ್ಲ, ಕೊರೋನಾ ನನಗೆ ಸಹ ಇದು ಉಂಟು, ಅಸ್ತಮ ಉಂಟು, ನನ್ನ ತಾಯಿಗೆ ಸಹ ಅಸ್ತಮ ಉಂಟು. ನಮ್ಗೆ ಇಷ್ಟರವರೆಗೆ ಯಾವುದೋ ಸಿಂಪ್ಟಮ್ ಇಲ್ಲ. ನಮಗೆ ಇದ್ದದ ಅವರಿಗಿದ್ದದ್ದು ನಮಗೆ ಬರಬೇಕಲ್ಲ. ಸಣ್ಣ ಮಕ್ಕಳಿದ್ದಾರೆ, ಅವರಿಗೆ ಆದ್ರೆ ಬರಬೇಕಲ್ಲ. ಯಾರಿಗೂ ಸಿಂಪ್ಟಮ್ ಇಲ್ಲದೆ ಇವರು ಅವಳಿಗೆ ಮನೆಯಿಂದ ಹೊರಗೆ ಹೋಗುದಿಲ್ಲ, ಕೆಲಸಕ್ಕೆ ಹೋಗುದಾದ್ರೂ ಮನೆಯಿಂದ ಹೊರಗೆ ಹೋಗುದಿಲ್ಲ. ಆದರೆ ಅವಳಿಗೆ ಎಲ್ಲಿಂದ ಅಸ್ತಮ ಇದು ಕೊರೋನಾ ಬಂತ ಹೇಳಿ. ನಾನು ಮತ್ತೆ ತಾಯಿ ಅಸ್ತಮದ ಪೇಷಂಟ್, ನಮಗೆ ಟ್ಯಾಬ್ಲೆಟ್ ಉಂಟು ರನ್ನಿಂಗ್, ಆದರೆ ಇಷ್ಟರವರೆಗೆ ಇಲ್ಲಲ್ಲ. ಇವರು ಎಂತ ಹೇಳ್ತಾರೆ, ನಿನ್ನೆ ಬೆಳಿಗ್ಗೆ ರ್ಯಾಪಿಡ್ ಟೆಸ್ಟ್ ಮೇಲೆ ನೆಗೆಟಿವ್ ಹೇಳಿದ್ರು, ಮಧ್ಯಾಹ್ನ ಮೇಲೆ ಯಾರು ಹಾಸ್ಪಿಟಲ್ ಮೇಲೆ ಕೇಸ್ ಮಾಡಿದ್ದೇವೆ, ಆದ್ಮೇಲೆ ನೈಟ್ ಕಾಲ್ ಬರ್ತದೆ, ಇವತ್ತು ಬೆಳಿಗ್ಗೆ 10 ಗಂಟೆಗೆ ರಿಪೋರ್ಟ್ ಬರ್ತದೆ ಹೇಳಿದ್ದಾರೆ. ಇಲ್ಲೇ ಮಾಡಿದ್ದು ನೆಗೆಟಿವ್ ಹೇಳಿದ್ರು, ನಿಮಗೆ ಪಾಸಿಟಿವ್ ಬಂದಿದೆ, ಅದನ್ನು ಇದು ಮಾಡಿ ನೀವು 4 ಜನ PP ಕಿಟ್ ಹಾಕಿ ಇದು ಮಾಡಿ ಹೇಳ್ತಾರೆ. ಸಣ್ಣ 2 ಮಕ್ಕಳುಂಟು ಸರ್, ಒಂದು 2 ವರ್ಷದ ಮತ್ತೆ ಒಂದು 3 ವರ್ಷದ ಮಕ್ಕಳುಂಟು. ಇವರು ಪ್ರತಿಯೊಬ್ಬರಿಗೂ ಹೀಗೆ ಮಾಡಿದ್ದಕ್ಕೆ ಅರ್ಥ ಅಂತ ಹೇಳಿ ಇದೊಂದು ರಿಪೋರ್ಟ್ ನೋಡಿ, ನೀವು ಪ್ರತಿಯೊಬ್ಬರು ನೋಡಿ, ಇದೊಂದು ರಿಪೋರ್ಟ್. ಎಲ್ಲಿಗೆ ಹಾಸ್ಪಿಟಲ್ಗೆ ಹೋದ್ರೆ ಸಹ ಎಲ್ಲಿಗೆ ಹಾಸ್ಪಿಟಲ್ ಅಮೃತ್ ಲ್ಯಾಬ್ ಟೆಸ್ಟ್ಗೆ ಹೋದ್ರೆ ಸಹ ಅಲ್ಲಿ ಇದು ಕೊಡ್ತದೆ, ಹಾಸ್ಪಿಟಲ್ ಇದು ಲ್ಯಾಬ್ ಇದು ಸಿಗ್ನೇಚರ್ ಸೀಲ್ ಎಲ್ಲ ಪ್ರತಿಯೊಂದು ಇರ್ತದೆ. ಈ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ ನಾವು. ಯಾವಾಗ? ನಿನ್ನೆ SI ಕಾಲ್ ಮಾಡ್ತಾರೆ, ನೀವು ಬರೆದು ಕೊಡಿ, ಅದು ಪಾಸಿಟಿವ್ ಅಂತ. ಅವರ ತಂದೆ ತಾಯಿಯವರು ಬಂದು ಬರೆದು ಕೊಡ್ಲಿ, ಪಾಸಿಟಿವ್ ಅಂತ, ಕೊರೋನಾ ಪಾಸಿಟಿವ್ ಅಂತ ಹೇಳಿ ಬರೆದು ಕೊಡ್ಲಿ, ಮತ್ತೆ ನಿಮ್ಮ ಬಾಡಿ ಕೊಡ್ತೇವೆ ಪೋಸ್ಟ್ ಮಾರ್ಟಮ್ ಮಾಡಿ ಹೇಳ್ತಾರೆ. ಇದಕ್ಕೆ ಅರ್ಥ ಉಂಟು ಸರ್, ಇದೊಂದು ರಿಪೋರ್ಟ್ ನಾನು ಕೇಳಿದ್ರು.